ರಂಜಾನ್ ತಿಂಗಳಲ್ಲಿ ಇಫ್ತಾರ್ಗೆ ವಿಶೇಷ ಪ್ರಾಧಾನ್ಯತೆ ಇದೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಉಪವಾಸವನ್ನ ಬಿಡಲು ಎಲ್ಲರಿಗೂ ಸಾಧ್ಯವಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಇಫ್ತಾರ್ ಸಮಯದಲ್ಲಿ ಸಂಚರಿಸುವ ಪ್ರವಾಸಿಗರಿಗೆ ಅನುಕೂಲವನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ಆರಂಭಗೊಂಡಿದ್ದು ಫ್ರೀ ಇಫ್ತಾರ್ ಪಾಯಿಂಟ್. ಕಳೆದ ವರ್ಷ ಮಂಗಳೂರಿನ ಮುಗೇರು ಬಳಿ ಆರಂಭಗೊಂಡ ಫ್ರೀ ಇಫ್ತಾರ್ ಪಾಯಿಂಟ್ಗೆ ಈಗ ಉತ್ತಮ ಸ್ಪಂದನೆ ದೊರೆತಾ ಇದೆ. ರಂಜಾನ್ ಸಮಯದಲ್ಲಿ ಎಲ್ಲ ಮಸೀದಿಗಳಲ್ಲಿ ಪ್ರತಿನಿತ್ಯ ಇಫ್ತಾರ್ ವ್ಯವಸ್ಥೆ ಇರುತ್ತೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಉಪವಾಸ ಬಿಡಲು ಸಾಧ್ಯವಾಗ್ತಾ ಇಲ್ಲ. ಮಂಗಳೂರು ಪಂಪಲ್ನಿಂದ ತೊಕ್ಕೋಟುವರೆಗೆ ಅಂಗಡಿ, ಹೋಟೆಲ್ಗಳ ಕೊರತೆ ಇದೆ. ಕಲ್ಲಾಪುವಿನಲ್ಲಿ ಮಸೀದಿ ಇದ್ರೂ ಉಪವಾಸಿ ಮಹಿಳೆಯರಿಗೆ ಪ್ರಯೋಜನ ಸಿಗ್ತಾ ಇಲ್ಲ. ಇದರಿಂದಾಗಿ 6 ಗಂಟೆಯ ಬಳಿಕ ಮಂಗಳೂರಿನಿಂದ ಕೇರಳ ಹಾಗೂ ಇತರ ಊರುಗಳಿಗೆ ವಾಹನದಲ್ಲಿ ಪ್ರಯಾಣಿಸುವ ಉಪವಾಸಿಗರು ವೃತ್ತ ತೊರೆಯುವ ಸಂದರ್ಭ ಮನೆ ತಲುಪುವ ನಿಟ್ಟಿನಲ್ಲಿ ವೇಗವಾಗಿ ವಾಹನ ಚಲಾಯಿಸುವುದರಿಂದ ಅಪಘಾತಗಳು ಹೆಚ್ಚಾಗಿ ಸಂಭವಿಸ್ತಾ ಇದೆ ಎನ್ನುವುದು ಪೊಲೀಸ್ ಇಲಾಖೆ ವರದಿ ಹೇಳಿತ್ತು. ಇದನ್ನ ಮನಗಂಡು ಉತ್ಸಾಹಿ ಯುವಕರ ತಂಡ ಕಳೆದ ವರ್ಷ ಮುಗೇರು ನೇತ್ರಾವತಿ ಸೇತುವೆಯ ತಟದಲ್ಲಿ ಫ್ರೀ ಇಫ್ತಾರ್ ಪಾಯಿಂಟ್ ಆರಂಭಿಸಿದ್ರು. ಕಳೆದ ವರ್ಷ ಇಫ್ತಾರ್ ಪಾಯಿಂಟ್ ಆರಂಭಿಸಿದಾಗ ಆರಂಭದಲ್ಲಿ 2 ಅಂಕೆಯ ಉಪವಾಸಿಗರು ಪ್ರಯೋಜನವನ್ನ ಪಡೆದಿದ್ರೆ ಕ್ರಮೇಣ ಈ ಸಂಖ್ಯೆ 200 ದಾಟಿತ್ತು. ಆದರೆ ಈ ವರ್ಷ ಆರಂಭದಲ್ಲೇ 500ಕ್ಕೂ ಅಧಿಕ ಉಪವಾಸಿಗರು ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಇದೀಗ ವಸ್ತ್ರ ಖರೀದಿಗಾಗಿ ಮಂಗಳೂರಿಗೆ ಆಗಮಿಸುವವರು ಹೆಚ್ಚಾಗ್ತಾ ಇದ್ದು ಹಿಂದಿರುಗುವ ಸಂದರ್ಭ ಇಫ್ತಾರ್ ಪಾಯಿಂಟ್ನಲ್ಲಿ ಕಿಟ್ ಅನ್ನ ಪಡಿತಾ ಇದ್ದಾರೆ. ದಿನದಿಂದ ದಿನಕ್ಕೆ ಈ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಪ್ರತಿದಿನ ಸರಿಸುಮಾರು 6-7 ಸಾವಿರ ಖರ್ಚಾಗ್ತಾ ಇದೆ. ಈ ವರ್ಷ ಮುಸ್ತಾರಾ ಎವರೆಸ್ಟ್, ಬ್ಯಾರಿ ಜುಲ್ಫಿ, ಶಬ್ಬೀರ್ ಉಳ್ಳಾಲ್ ಹಾಗೂ ಮುನ್ನಾ ಕಮರಡಿ ಇವರು ಇಫ್ತಾರ್ ಪಾಯಿಂಟ್ನ ಉಸ್ತುವಾರಿಯನ್ನ ವಹಿಸಿದ್ದಾರೆ. ಉಪವಾಸಿಗನಿಗೆ ನೀಡಲಾಗುವ ಇಫ್ತಾರ್ ಕಿಟ್ನಲ್ಲಿ ಸಮೋಸ, ಖರ್ಜೂರ, ವಿವಿಧ ಬಗೆಯ ಹಣ್ಣು, ನೀರಿನ ಬಾಟಲ್ಗಳು ಇರುತ್ತೆ. ಇಫ್ತಾರ್ ಪಾಯಿಂಟ್ನಲ್ಲೂ ಉಪವಾಸ ತುರಿಯಲು ಅವಕಾಶವಿದ್ದು ವಿಶೇಷ ತಂಪು ಪಾನೀಯದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ದಾನಿಗಳು ಅಗತ್ಯ ವಸ್ತುಗಳನ್ನು ಸ್ವ ಇಚ್ಛೆಯಿಂದ ನೀಡ್ತಾ ಇದ್ದು ಕಡಿಮೆ ಇರುವ ವಸ್ತುಗಳನ್ನು ಉಸ್ತುವಾರಿಗಳು ಭರಿಸ್ತಾ ಇದ್ದಾರೆ. ಈ ವರ್ಷ ಇಫ್ತಾರ್ ಪಾಯಿಂಟ್ ಭಾರಿ ಪ್ರಚಾರವನ್ನ ಪಡೆದಿದ್ದು ಉಪವಾಸಿಗರನ್ನ ಆಕರ್ಷಿಸಲು ಕಾರಣವಾಗಿದೆ. ಸಮಯಕ್ಕೆ ಸರಿಯಾಗಿ ಹೋಗ್ಬೇಕಂತ ಗಡಿಬಿಡಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದು ಕಾರಣಕ್ಕಾಗಿ ನಾವು ಇದು ಮಾಡಿದ್ವಿ. ಸಾಧಾರಣ 200-250 ದಾಟ್ತದೆ ಒಂದೊಂದು ಸರಿ. ಜನರು ಇಲ್ಲಿ ಬಂದು ನಿಂತು ಇಫ್ತಾರ್ ಮಾಡಿ ಮುಂದೆ ಸಾಗುವವರಿದ್ದಾರೆ. ಕೆಲವರು ದಾರಿಯಲ್ಲಿ ಅವರಿಗೆ ಇಫ್ತಾರ್ ಮಾಡುವ ವ್ಯವಸ್ಥೆ ಅಂದರೆ ಇದನ್ನು ತಗೊಂಡು ಹೋಗಿ ಅಲ್ಲಿ ಅಜಾನ್ ಹಾಕಿ ಇಫ್ತಾರ್ ಮಾಡಿ ಮುಂದೆ ಸಾಗುವ ವ್ಯವಸ್ಥೆ ಮಾಡಿದ್ದೇವೆ. ಡೈಲಿ ಅರೌಂಡ್ 250-300 ಜನ ಬರ್ತಾ ಇದ್ದಾರೆ. ಕೆಲವರು ಅದರಲ್ಲಿ ಯಾತ್ರಿಗಳು ಇರ್ತಾರೆ, ಕೇರಳ ಹೋಗೋರು, ಲಾಂಗ್ ಹೋಗೋರು ಇರ್ತಾರೆ. ಅದೇ ಥರ ಕೆಲವರು ಹತ್ತಿರದವರು ಅಂದರೆ ಅಜಾನ್ ಟೈಮ್ಗೆ ಮನೆಗೆ ತಲುಪಲು ಆಗದಿದ್ದವರು ಕೆಲವರು ಇರ್ತಾರೆ. ಸೊ ಅಲ್ಹಮ್ದುಲಿಲ್ಲಾ ಡೈಲಿ 250-300 ಜನ ಬರ್ತಾ ಇದ್ದಾರೆ. ಈ ವರ್ಷ ಇಫ್ತಾರ್ ವ್ಯವಸ್ಥೆ ಇರುವ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಪ್ರಚಾರವನ್ನ ಕೂಡ ಮಾಡಲಾಗಿದೆ. ಮುಗೇರುವಿನಲ್ಲಿರುವ ಇಫ್ತಾರ್ ಪಾಯಿಂಟ್ನಂತೆ ಯಾವೆಲ್ಲ ಮಸೀದಿಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಇಫ್ತಾರ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಎನ್ನುವ ಬಗ್ಗೆ ವಾಟ್ಸ್ಆಪ್ಗಳಲ್ಲಿ ಮಾಹಿತಿಯನ್ನ ರವಾನಿಸಲಾಗಿದೆ. ಅಲ್ಲದೆ ಮಹಿಳೆಯರಿಗೂ ಇಫ್ತಾರ್ಗೆ ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಎನ್ನುವ ಬಗ್ಗೆಯೂ ವಾಟ್ಸ್ಆಪ್ಗಳಲ್ಲಿ ಮಾಹಿತಿಯನ್ನ ನೀಡಲಾಗಿದ್ದು ಪ್ರವಾಸಿಗರು, ದಾರಿ ಹೋಕರಿಗೆ ಪ್ರಯೋಜನವಾಗಿದೆ. ಆರಿಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.